ಕನ್ನಡ ಧ್ವಜ ಸುಟ್ಟ ಎಂಇಎಸ್ ಕಾರ್ಯಕರ್ತರನ್ನು ಬಂಧಿಸಬೇಕು ಹಾಗೂ ಅವರನ್ನು ಗಡೀಪಾರು ಮಾಡಬೇಕೆಂದು ಆಗ್ರಹಿಸಿ ತುಮಕೂರು ನಗರದ ಟೌನ್ ಹಾಲ್ ವೃತ್ತದಲ್ಲಿ ಕನ್ನಡ ಪರ ಸಂಘಟನೆಗಳು ಸೋಮವಾರ ಪ್ರತಿಭಟನೆ ನಡೆಸಿದವು. ನಗರದ ಟೌನ್ ಹಾಲ್ ವೃತ್ತದಲ್ಲಿ ಸೇರಿದ ಕನ್ನಡ ಪರ ಸಂಘಟನೆಗಳ ಮುಖಂಡರು ಹಾಗೂ ಕಾರ್ಯಕರ್ತರು ಕನ್ನಡ ಧ್ವಜವನ್ನು ಸುಟ್ಟು ಸಂಗೊಳ್ಳಿ ರಾಯಣ್ಣ ಪ್ರತಿಮೆಯನ್ನು ಧ್ವಂಸಗೊಳಿಸಿದ ಎಂಇಎಸ್ ಪುಂಡರನ್ನು ಗಡೀಪಾರು ಮಾಡುವಂತೆ ಆಗ್ರಹಿಸಿ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡಿದರು. ಈ ಸಂದರ್ಭದಲ್ಲಿ ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಮಾತನಾಡಿದ ಜಿಲ್ಲಾ ಕನ್ನಡ ಸೇನಾ ಅಧ್ಯಕ್ಷ ಧನಿಯಾ ಕುಮಾರ್, ಓಟಿಗಾಗಿ ಎಂಇಎಸ್ ಪುಂಡರನ್ನು ಕರ್ನಾಟಕದಲ್ಲಿ ಬೆಳೆಸಲಾಗುತ್ತಿದೆ. ಇವರನ್ನು ಗಡೀಪಾರು ಮಾಡಬೇಕು. ಇವರನ್ನು ಬಂಧಿಸಿ ಆಹಾರ ಕೊಡುವುದು ಸೂಕ್ತವಲ್ಲ. ಎಂಇಎಸ್ ವಿರುದ್ಧವಾಗಿ ಕನ್ನಡ ಪರ ಸಂಘಟನೆಗಳು ನಿರಂತರವಾಗಿ ಹೋರಾಟ ನಡೆಸುತ್ತಿದ್ದು, ಸರ್ಕಾರ ಕೂಡಲೇ ಎಂಇಎಸ್ ಸಂಘಟನೆಯನ್ನು ರಾಜ್ಯದಲ್ಲಿ ನಿಷೇಧಿಸಬೇಕೆಂದು ಆಗ್ರಹಿಸಿದರು. ಇವರನ್ನು ಬೆಳೆಸ್ತಾರೆ ಯಾರು? ಇದೇ ನಮ್ಮ ಕರ್ನಾಟಕದಲ್ಲಿರೋ ಎಲ್ಲ ಸರ್ಕಾರಗಳು ಕೂಡ ಬೆಳೆಸ್ಕೊಂಡ್ಬಂದ್ರು, ಅವತ್ತಿಂದನೂ ಬೆಳೆಸ್ಕೊಂಡ್ಬಂದಿದ್ದಾರೆ, ಇವತ್ತು ಕೂಡ ಬೆಳೆಸ್ತಾ ಇದ್ದಾರೆ. ಅವರು ಓಟಿನ ಭಿಕ್ಷೆಗೋಸ್ಕರ ಇವತ್ತು ಅವರನ್ನ ಬೆಳೆಸ್ಕೊಂಡು ಈ ಮಟ್ಟಕ್ಕೆ ತಂದು ಬಿಟ್ಟಿದ್ದಾರೆ. ಯಾವತ್ತೂ ಕೂಡ ನಾವು ಕನ್ನಡ ಪರ ಸಂಘಟನೆಯವರು ಹಲವಾರು ವರ್ಷಗಳಿಂದ ಹೇಳ್ಕೊಂಬತ್ತಾ ಇದ್ದೀವಿ, ಯಾವುದೇ ಕಾರಣಕ್ಕೂ ಈ ಎಂಇಎಸ್ ಸಂಘಟನೆನ ನಿಷೇಧವನ್ನು ಮಾಡಿ, ಶಿವಸೇನೆಯನ್ನು ನಿಷೇಧವನ್ನು ಮಾಡಿ, ಯಾರು ಮೊನ್ನೆ ನಮ್ಮ ಕರ್ನಾಟಕದಲ್ಲಿ ಯಾವ ನಮ್ಮ ಮನೆಗಳ ಮೇಲೆ ಆಗಿರ್ಬೋದು, ಹೋಟ್ಲುಗಳ ಮೇಲೆ ಆಗಿರ್ಬೋದು, ಕಾರ್ಗಳ ಮೇಲೆ ಆಗಿರ್ಬೋದು ದೌರ್ಜನ್ಯನ ಮಾಡಿದ್ದಾರೆ. ಅವ್ರನ್ನ ಕೂಡಲೇ ಬಂಧಿಸಿ ಗಡೀಪಾರು ಮಾಡಬೇಕು. ಅವ್ರು ತಗೊಂಡೋಗಿ ನೀವು ಊಟ ಕೊಡೋದಲ್ಲ, ತಗೊಂಡೋಗಿ ಗಡೀಪಾರು ಮಾಡಬೇಕು.